ಸುದ್ದಿಲ್ಲದ ವಿವರ ಲಾಕ್ಡೌನ್ದ ನಿಯಮಾವಳಿಲ ಒಂದೊಂದನೇ ಬದಲಾವಣೆಯುಂಡು. ಕೊರೋನಾ ಮಹಾಮಾರಿನ ಕಟ್ಟುಪಾಡರೆ ಲಾಕ್ಡೌನ್ ಸೀಲ್ ಡೌನ್ ದುಂಬರಿ ಲೆಕ್ಕನೆ ಕೊರೋನಾ ಮಹಾಮಾರಿದ ಅಟ್ಟಹಾಸ ಒಂದೊಂದೇ ಕಡಿಮೆ ಸುದ್ದಿಲ್ಲದ ವಿವರ ಲಾಕ್ಡೌನ್ದ ನಿಯಮಾವಳಿಲು ಒಂದೊಂದನೇ ಬದಲಾವಣೆಯುಂಡು. ಕೊರೋನಾ ಮಹಾಮಾರಿದ ಅಟ್ಟಹಾಸನ ಕಟ್ಟುಪಾಡರೆ ಲಾಕ್ಡೌನ್ದ ನಿಯಮಾವಳಿಲು ಸೀಲ್ ಡೌನ್ ದುಂಬರಿ ಲೆಕ್ಕನೆ ಕೊರೋನಾ ಅಟ್ಟಹಾಸಲು ಕಡಿಮೆ ಉಪ್ಪನ ಪರಿಸರಡು ಒಂದೇ ಸಡಿಲಿಕೆಲ ಏಪ್ರಿಲ್ 22 ಬೊಕ್ಕ ತಿಕ್ಕೆರಡು ಅಂಚನೆ ಗುರುವಾರ ಬೈಯಾಗಿ ಪಂಡ ಸತತ 14ನೇ ದಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಒವೆ ಹೊಸ ಕೊರೋನಾ ಪ್ರಕರಣ ಪತ್ತೆಯಾವಂದೆ ನನ್ನಲಾತು ಸುರಕ್ಷಿತ ವಲಯಗೂ ನಮ್ಮ ಎತ್ತೊಂದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಡು ಸುರುತ ಹಂತಡು ಹೊರಗು ಪದ್ರಾಡು ಕೊರೋನಾ ಪಾಸಿಟಿವ್ ಪ್ರಕರಣ ತೋಜಿದು ಬತ್ತಿನಿರ್ದಾತ್ರ ಇಂದೇನು ರೆಡ್ ಝೋನ್ ಕೆಂಪು ವಲಯ ಅದು ಗುರುತಿಸಾದಿರು ಆಂಡ ಹಂತ ಹಂತವಾದ ಒಂಜೊಂಜೆ ಪ್ರಕರಣಲು ಗುಣ ಆದು ಡಿಸ್ಚಾರ್ಜ್ ಆಪ್ನಡೆಗು ಜಿಲ್ಲದ ಮಟ್ಟಗು ಮಲ್ಲ ನೆಮ್ಮದಿ ತಿಕ್ಕದಿತ್ತುಂಡು. ಗುರುವಾರ ಬಯ್ಯಗು ಓವೆ ಹೊಸ ಪ್ರಕರಣ ಪತ್ತೆಯಾತಿಸಿ ಒಟ್ಟು ಚಿಕಿತ್ಸೆಡಿತ್ತಿನ 14 ಜನಟು ಓರಿಯೋರಿಯೇ ಬಿಡುಗಡೆಯಾದ ಅಂಗಾರ ಬಯ್ಯಗು ಓರ್ಮ ಜನ ಬಿಡುಗಡೆ ಆಪನಡೆಗು 3 ಜನ ಮಾತ್ರ ಒರೆದಿತ್ತಿರು. ಬುಧವಾರ ಬಯ್ಯಗು ಹೊಸ ಪ್ರಕರಣ ಇಚ್ಚಾಂಡು ಅಂಚೆನೆ ಏರ್ನಲ ಡಿಸ್ಚಾರ್ಜ್ಲ ಇಚ್ಚಾಂಡು. ಬೋರಿನಂಚ ತೊಕ್ಕೋಡು ತಲಪಾಡಿಡು ಕಟ್ಟೆಚರದ ಬಿಗಿ ಬಂದೋಬಸ್ತ್ ಯಥಾರೀತಿಯಾದ ದುಂಬರಿತನು. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಲ್ಲಿ ಸ್ವಲ್ಪ ಹಿಂದೆ ನಿಂತು ಪಾಪ. Hello brother, they will not accept you, they will not allow to go. Kerala police is there now. Here only border. He will talk, I know, but they will not allow to go. No, take proper this one permission from the DC, then you can DC. Go. Sir, no, it is not a matter. He will allow, but they will not allow. Then you will not come back. DC is the faster. You do DC they take permission from DC. ತಲಪಾಡಿಂದ ಕೇಸರಿ ಏನು ಹೆಸರು ದಿನೇಶ್ ಮೊಬೈಲ್ ನಂಬರ್ ಹೇಳಿ 9844 9385 ಒಬ್ಬರೇನಾ ಇಬ್ಬರು ಇನ್ನು ಹೆಸರು ರೊನಾಲ್ಡೋ ಆಟೋ ರಿಕ್ಷನಾ ಕೊಲ್ಲಂ ಯಾವ ಕಡೆ ಗ್ಯಾಸ್ ಪೇರಿಂದ ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಸೋಂಕಿ ಇತ್ತಿನ 14 ಜನಟು ಓರ್ಮ ಜನ ಚಿಕಿತ್ಸೆ ಮುಗಿತದು ಹುಷಾರಾದು
ಆಸ್ಪತ್ರೆಯಿಂದ ಬಿಡುಗಡೆ ಆತಿರು. ನನವೊರು ದಿನ 3 ಜನಲ ಗುಣ ಆವಂದುಲ್ಲಿರು. ನಮ್ಮ ಜಿಲ್ಲೆಡು ಕೊರೋನಾ ನಿಯಂತ್ರಣಕ್ಕೆ ಬರಂದುಂಡು. ಇಂದಕ್ಕೆ ಮಲ್ಲ ಸೇವೆ ಸಂದಾಯನ ಡಾಕ್ಟರ್ ನಕ್ಲೆಗ್ ನರ್ಸ್ ಆಯಾ ಪರಿಚಾರಕೆರೆಗ್ ಅಂಚನೆ ಇಲ್ಲಡೆ ಕುಲಿದು ಸಹಕಾರ ಕೊರನ ಜನಕ್ಲೆಗ್ಲ ಅಭಿನಂದನೆಲು. ಕೊರೋನಾ ಆಯ್ನತ್ ಬೇಗ ನಾಶ ಆವಡಬಂಡದು ಶಾಸಕರು ಶ್ರೀ UT ಖಾದರ್ ತಿಳಿಪಾದರು. ಕೊರೋನಾ ವೈರಸ್ ಪ್ರಾರಂಭಿಕವಾಗಿ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆ ಹೈ ರಿಸ್ಕ್ ಏರಿಯಾ ಅಂತೇಳಿ ನಾವಿವತ್ತು ಗುರುತಿಸಿಕೊಂಡು ಎಲ್ಲರೂ ಕೂಡ ಗಾಬರಿಯಾಗಿದ್ದೆವು. ಸರ್ಕಾರ ಮತ್ತು ಜಿಲ್ಲಾಡಳಿತ ತೆಗೆದುಕೊಂಡಂಥ ಎಲ್ಲ ಕ್ರಮಗಳಿಗೆ ಕೂಡ ನಮ್ಮ ಊರಿನವರು, ಜಿಲ್ಲೆಯವರು, ಮಂಗಳೂರಿನವರು ತಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲಿ ಭಾಳಷ್ಟು ಸಮಸ್ಯೆ ಆಗಿದ್ದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಇದು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಆಗುವಂತಹ ಒಂದು ಉತ್ತಮವಾದ ಕೆಲಸದಿಂದ ಸಹಕರಿತು ಕೊಟ್ಟಿರುವಂಥದ್ದು. ಇದೀಗ ಜನಸಾಮಾನ್ಯ ಎಲ್ಲರೊಂದು ಸಹಕಾರ, ಜಿಲ್ಲಾಡಳಿತ, ಆರೋಗ್ಯ ಇಲಾಖೆಯ ಮತ್ತು ಇನ್ನಿತರ ನಮ್ಮ ವೈದ್ಯ ಸಿಬ್ಬಂದಿ, ಇನ್ನಿತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆಯ ವಿಶೇಷವಾದ ಸಹಕಾರ ಮೂಲಕ ಇವತ್ತು ಆದಷ್ಟು ನಾವು ಕಡಿಮೆ 3 ಸೋಂಕಿತರಿಗೆ ಮಾತ್ರ ನಾವು ಸೋಂಕಿತರಲ್ಲಿದ್ದೇವೆ. ಆದಷ್ಟು ಇದು 0ಗೆ ಬಂದು ನಿಲ್ಲಿ, 0 ವೈರಸ್ ಜಿಲ್ಲೆ ಅಂತೇಳಿ ನಮ್ಮದು ಘೋಷಣೆ ಇವತ್ತು ಆಗಲಿ ಅಂತ ನಾವೆಲ್ಲ ಇವತ್ತು ಪ್ರಾರ್ಥನೆ ಮಾಡುವಂಥದ್ದು. ಯಾವ ಹೈ ರಿಸ್ಕ್ ಏರಿಯಾ ಅಂತೇಳಿ ಇವತ್ತಿತ್ತ ಅದು ಇವತ್ತು ಸ್ವಲ್ಪ ಮಟ್ಟಿಗೆ ನಾವು ನಿಟ್ಟುಸಿರು ಬಿಡುವಂಥ ಒಂದು ವಾತಾವರಣ ನಿರ್ಮಾಣ ಬೇಕಾದಲ್ಲಿ ಅದು ಆರೋಗ್ಯ ಇಲಾಖೆ ಮತ್ತು ಅಲ್ಲಿ ಕೆಲಸ ಸಿಬ್ಬಂದಿ ವರ್ಗಗಳು ಅದಕ್ಕೆ ಪ್ರಮುಖವಾಗಿ ಕಾರಣ. ಇವತ್ತು ಸರ್ಕಾರಗೊಂದೆಲ್ಲ ನಿರ್ಧಾರಗಳನ್ನು ನಮಗೆ ತಮ್ಮ ಸ್ವಂತವಾದ ಒಂದು ಹಂಗನ್ನು ಜೀವದ ಭಯವನ್ನು ಬದಿಗಿಟ್ಟು ಇವತ್ತು ಆ ಪೇಷಂಟನ್ನು ತಮ್ಮ ಕುಟುಂಬಸ್ಥರು, ತಮ್ಮ ಮಕ್ಕಳು, ತಂದೆ ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿ ಎನಿಸಿಕೊಂಡು ಅವರಿಗೆ ಅತ್ಯಂತ ಚಿಕಿತ್ಸೆ ಕೊಡುವಂಥ ಎಲ್ಲ ವೈದ್ಯರಿರಲಿ, ನಮ್ಮ ನರ್ಸ್ಗಳಿರಲಿ, ದಾದಿಯರಿರಲಿ, ಆಯರಿರಲಿ, ಅಲ್ಲಿ ಕೆಲಸ ಮಾಡೋಂಥ D ಗ್ರೂಪ್ ನೌಕರರಿರಲಿ, ಅಲ್ಲಿಗೆ ಸಹಕಾರ ಕೊಟ್ಟಂಥ ಇನ್ನಿತರ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳಿರಲಿ, ಇವರಿಗೆಲ್ಲರಿಗೂ ಕೂಡ ಬಹುಶಃ ಶುಭಾಶಯ ಇವತ್ತು ಸಲ್ಲಿಸಿ ಇನ್ನೂ ಯಾವುದೇ ಒಂದು ರೋಗ ಈ ಜಿಲ್ಲೆಯಲ್ಲಿ ಪತ್ತೆ ಆಗದಿರಲಿ ಮತ್ತು ಈ ಒಂದು ರೋಗ ಸಂಬಂಧಪಟ್ಟಂತೆ ಆದಷ್ಟು ಟೆಸ್ಟ್ಗಳು ಕೂಡ ಇವತ್ತು ಜಿಲ್ಲಾಡಳಿತ ಮಾಡಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.